ಮಂಗಳೂರು ನಗರದ ಸೌಂದರ್ಯೀಕರಣ ಅಭಿವೃದ್ಧಿಯ ಉದ್ದೇಶದಿಂದ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಂಗಳೂರಿನಲ್ಲಿ ಕಳೆದ 3.5 ವರ್ಷದಲ್ಲಿ ಪೂರ್ಣಗೊಂಡಿರುವ ಒಂದು ಕಾಮಗಾರಿಯನ್ನ ತೋರಿಸಿ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕಾಂಗ್ರೆಸ್ ಮುಖಂಡ ಐವನ್ ಡಿಸೋಸಾ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಸವಾಲು ಹಾಕಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು 598 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೇವಲ ಚರಂಡಿಗಳನ್ನು ತೆಗೆಯುವುದು ಕಟ್ಟುವುದು ಬಿಟ್ಟು ಬೇರೇನೂ ನಗರದಲ್ಲಿ ನಡೆಯುತ್ತಿಲ್ಲ. ಎಲ್ಲ ಕಾಮಗಾರಿಗಳು ಅರ್ಧಂಬರ್ಧವಾಗಿವೆ. ಹಾಗಾಗಿ ಈವರೆಗೆ ಆಗಿರುವ ಕಾಮಗಾರಿಗಳ ಖರ್ಚು ವೆಚ್ಚಗಳ ತನಿಖೆ ಅಗತ್ಯವಿದೆ. ಜೊತೆಗೆ ಸ್ಮಾರ್ಟ್ ಸಿಟಿ ಯೋಜನೆಯ ಕುರಿತಂತೆ ಮಂಗಳೂರು ಮಹಾನಗರ ಪಾಲಿಕೆ ಶ್ವೇತಪತ್ರವನ್ನು ಸಾರ್ವಜನಿಕರ ಮುಂದಿಡಬೇಕು ಎಂದು ಆಗ್ರಹಿಸಿದರು. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯ ಆರಂಭಕ್ಕೆ ಮುನ್ನ ಯೋಜನೆಯಲ್ಲಿ ಮಾಡಬೇಕಾದ ಕಾಮಗಾರಿಗಳ ಕುರಿತು ಸಾರ್ವಜನಿಕರ ಅಭಿಪ್ರಾಯವನ್ನ ನನ್ನ ಕಚೇರಿಯಲ್ಲಿ ಸಂಗ್ರಹಿಸಲಾಗಿತ್ತು. 800 ಜನರ ಅಭಿಪ್ರಾಯವನ್ನ ಪಡೆದು ಯಾವ ಕಾಮಗಾರಿ ಸೂಕ್ತ ಎಂಬುದನ್ನು ಪುಸ್ತಕ ರೂಪದಲ್ಲಿ ಅಂದಿನ ಪಾಲಿಕೆ ಆಯುಕ್ತರಿಗೆ ನೀಡಲಾಗಿತ್ತು. ಆದರೆ ಕಾಮಗಾರಿಗಳು ಆರಂಭವಾಗಿ 6 ವರ್ಷವಾದರೂ ಜನಾಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಂಗಳೂರು ನಗರದಲ್ಲಿ ಆಗತಕ್ಕಂಥ ಕಾಮಗಾರಿಗಳ ಬಗ್ಗೆ ಮತ್ತು ಸ್ಮಾರ್ಟ್ ಸಿಟಿಯ ಯೋಜನೆಗಳನ್ನು ಅನುಷ್ಠಾನ ಮಾಡುವುದರ ಬಗ್ಗೆ ತೀವ್ರವಾದ ಆಕ್ಷೇಪವನ್ನು ಜನಸಾಮಾನ್ಯರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಮಾಡಬೇಕು ಅಂದಾಗ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ನಗರಗಳಲ್ಲಿ ನಾನೂ ಸೇರಿ ಆವಾಗ ನಾನು ಶಾಸಕನಾಗಿದ್ದಾಗ ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೆವು. ಆ ಅಭಿಪ್ರಾಯ ಸಂಗ್ರಹ ಮಾಡಿ ನನ್ನ ಕಚೇರಿಯಲ್ಲಿ ನಾನೇ ಸುಮಾರು 800 ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಬಂದಿರತಕ್ಕಂಥ ಯಾವ್ಯಾವ ಯೋಜನೆಗಳು ಈ ಸ್ಮಾರ್ಟ್ ಸಿಟಿಯಲ್ಲಿ ಕೈಗೊಂಡ್ರೆ ಜನರಿಗೆ ಸಹಾಯ ಆಗ್ತದೆ ಎಂಬುದರ ಬಗ್ಗೆ ಒಂದು ಪುಸ್ತಕವನ್ನು ರೂಪದಲ್ಲಿ ಮಾಡಿ ಅಂದಿನ ಸಿಟಿ ಕಾರ್ಪೊರೇಷನ್ ಕಮಿಷನರಿಗೆ ನಾವು ಕೊಟ್ಟಿದ್ದೆವು. ಆದರೆ ಇವತ್ತು ಪ್ರಾರಂಭಗೊಂಡು ಇವತ್ತು 6 ವರ್ಷಗಳಾದರೂ ಕೆಲಸಗಳು ಮಾತ್ರ ಅದರ ವ್ಯತಿರಿಕ್ತವಾಗಿ ನಡೀತಾ ಇದೆ ಅಂತ ಹೇಳುವುದನ್ನು ತಮ್ಮ ಮೂಲಕ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಗರ ಪಾಲಿಕೆಯಲ್ಲಿ 60 ವಾರ್ಡ್ಗಳಿದ್ದಾವೆ. ಈ 60 ವಾರ್ಡ್ಗಳ ಪರಿಸ್ಥಿತಿಯನ್ನು ತಾವು ತೆಗೆದುಕೊಂಡ್ರೆ ಸುಮಾರು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸುಮಾರು 598 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯ ಕೈಯಲ್ಲಿ ಇದೆ. ಅವರು ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಅಂತ ಕರೆಯುತ್ತಾರೆ. ಈ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಒಂದು ನಗರದ ಅಭಿವೃದ್ಧಿ ಆಗಬೇಕು, ನಗರದ ಸೌಂದರ್ಯೀಕರಣ ಆಗಬೇಕು, ಎಲ್ಲ ರೀತಿಗಳಲ್ಲಿ ಕೂಡ ನಗರ ಒಂದು ಪರ್ಫೆಕ್ಟ್ ಸಿಟಿಯಾಗಿ ಮಾರ್ಪಾಡಾಗಬೇಕು ಅಂತ ಹೇಳುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಉದ್ದೇಶ. ಆದರೆ ಮತ್ತು ಹೇಳಿದರೆ ಯಾವಾಗ ನೀವು ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದರ ಮೂಲಕ ಸೆಲ್ಫ್ ಸಸ್ಟೈನ್ ಆಗತಕ್ಕಂಥದ್ದು ಕೂಡ ನಿಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಸೆಲ್ಫ್ ಸಸ್ಟೈನ್ ಅಂದರೆ ಜಟ್ಟಿಗಳನ್ನು ಕಟ್ಟೋದು, ಮೀನುಗಾರಿಕೆ ಆದರೆ ಮೀನುಗಾರಿಕೆಯನ್ನು ಅಭಿವೃದ್ಧಿ ಮಾಡೋದು, ವ್ಯಾಪಾರದ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡೋದು, ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡೋದು, ಅಂಗಡಿಗಳನ್ನು ಹಾಕಿಕೊಡೋದು. ಇದನ್ನು ಹಾಕಿಕೊಡುವ ಮೂಲಕ ಮುಂದಕ್ಕೆ ನಿಮ್ಮ ಆ ದುಡ್ಡಿನ ಮೂಲಕ ನೀವು ಅದನ್ನು ಮೈಂಟೈನ್ ಮಾಡುವಂಥ ಸಸ್ಟೈನೇಬಿಲಿಟಿ ನಿಮಗೆ ಬರಬೇಕು ಅಂತ ಹೇಳಿದ್ದಾರೆ. ನನ್ನ ಒಂದು ಪ್ರಶ್ನೆ ಸ್ಮಾರ್ಟ್ ಸಿಟಿಯ ಕಮಿಷನರ್ ಅವರಿಗೆ, ಅಥವಾ ಸ್ಮಾರ್ಟ್ ಸಿಟಿಯ ಡೈರೆಕ್ಟರ್ಸ್ ಆ್ಯಂಡ್ ಕಮಿಷನರ್ ಅವರಿಗೆ, ಅವರ ಚೇರ್ಮನ್ಗೆ, ಯು ಟೆಲ್ ಮೀ ಫ್ರಮ್ ಲಾಸ್ಟ್ 3.5 years ಯಾವುದಾದ್ರೂ ಒಂದು ಕಾರ್ಯಕ್ರಮ 100% ಫಿನಿಶ್ ಆಗಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಬಿಟ್ಟುಕೊಟ್ಟಿದ್ದೀರಿ ಅಂತ ಹೇಳಿ. ಒನ್ ಪ್ರೋಗ್ರಾಮ್, ಐ ಆಮ್ ನಾಟ್ ಆಸ್ಕಿಂಗ್ 10 ಪ್ರೋಗ್ರಾಮ್ಸ್, ಯಾವುದಾದ್ರೂ ಒಂದು ಯೋಜನೆ 100% ಅನ್ನು ಕಂಪ್ಲೀಟ್ ಮಾಡಿ ನೀವು ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳಿ. ಎಲ್ಲವೂ ಅರ್ಧ. ಒಂದು ಕಡೆ ರಸ್ತೆ ಅಗೆಯೋದು ಮುಗಿಲಿಲ್ಲ, ಒಂದು ಕಡೆ ಚರಂಡಿ ಮಾಡೋದು ಮುಗಿಲಿಲ್ಲ, ಒಂದು ಕಡೆ ನೀರಿನ ಸೌಕರ್ಯ ಇಲ್ಲ, ಒಂದು ಕಡೆ ವಿದ್ಯುತ್ ದೀಪ ಇಲ್ಲ, ಒಂದು ಕಡೆ ಕಟ್ಟಿದ ಕಾಮಗಾರಿ ಮರುದಿವಸ ಬಿತ್ತುಕೊಳ್ತದೆ, ಒಂದು ಕಡೆ ಇವತ್ತು ಕಾಂಕ್ರೀಟ್ ಹಾಕ್ತೀರಿ, ನಾಳೆ ಆ ಕಾಂಕ್ರೀಟನ್ನು ತೆಗೀತಾ ಇದ್ದೀರಿ, ಕೇಳಿದರೆ ಅದು ಗೇಲ್ ಗ್ಯಾಸ್ ಅಂತ ಹೇಳ್ತೀರಿ, ಈಚೆಂದ ಕೇಳಿದರೆ ಜಲಶ್ರೀ ಯೋಜನೆ ಅಂತ ಹೇಳ್ತೀರಿ. ರಸ್ತೆಯನ್ನು ಸಂಪೂರ್ಣವಾಗಿ ಹಿಂದೆ ನಾವು ಏನು ದುಡ್ಡು ಖರ್ಚು ಮಾಡಿತ್ತು ಆ ದುಡ್ಡು ಖರ್ಚು ಮಾಡಿ
ಈ ಸಿಟಿಯಲ್ಲಿ ಅಭಿವೃದ್ಧಿ ಮಾಡಿತ್ತು, ಆ ದುಡ್ಡನ್ನು ಕಟ್ ಮಾಡೋದು ಮತ್ತು ರೀಕನ್ಸ್ಟ್ರಕ್ಷನ್ ಮಾಡೋದು, ಚರಂಡಿ ತೆಗೆಯುವುದು, ಚರಂಡಿ ಕಟ್ಟೋದು, ಇಷ್ಟನ್ನು ಬಿಟ್ಟರೆ ಮೂರನೆಯ ಯಾವುದೇ ಪ್ರಗತಿಯ ಕೆಲಸ ಮತ್ತು ಜನರಿಗೆ ಬೇಕಾದ ಕೆಲಸ ನಗರದ ಒಳಗಡೆ ಆಗ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಭಾಸ್ಕರ್ ಅಲಿಸ್ಟನ್ ಡಿಕುನ್ನ, ಸಲೀಂ ಮುಖಾ, ಸಿ ಮುಸ್ತಫಾ, ಹುಸೇನ್ ಕೂಳೂರು, ವಿಕಾಸ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. HH International School, for the best of both worlds, affiliated to CBSE New Delhi from KG to grade 11. Arabic language, swimming classes, computer coding and a safe environment. Not just that, but more. For a bright future, enroll now. Contact 8123563411 or 97426 76204. HH International School, Kuttar, Mangalore.